ಎಸ್ಎಲ್ಸಿ ಫಲಿತಾಂಶ ಪ್ರಕಟಗೊಂಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮೀಣ ಭಾಗದ ವಿದ್ಯಾಸಂಸ್ಥೆಯಾದ ಕಡಬ ತಾಲೂಕಿನ ಕುಮಾರಸ್ವಾಮಿ ವಿದ್ಯಾಸಂಸ್ಥೆಯ ಇಬ್ಬರು ವಿದ್ಯಾರ್ಥಿನಿಯರು 625ರಲ್ಲಿ 625 ಅಂಕಗಳನ್ನು ಪಡೆಯುವ ಮೂಲಕ ಸಾಧನೆ ತೋರಿದ್ದಾರೆ. ಅನನ್ಯ ಎಂಡಿ ಮತ್ತು ವೆನೆಜೆಸಾ ಶೆರಿನಾ ಡಿಸೋಜಾ ಈ ಸಾಧನೆ ತೋರಿದ ವಿದ್ಯಾರ್ಥಿನಿಯರಾಗಿದ್ದು, ಲಾಕ್ಡೌನ್ನಿಂದಾಗಿ ಶಾಲೆ ಮುಚ್ಚಿ ಸರಿಯಾದ ರೀತಿಯ ತರಗತಿ ನಡೆಯದ ಸಮಯದಲ್ಲೂ ಕೂಡ ತನ್ನ ಪರಿಶ್ರಮದಿಂದಾಗಿ ಈ ಸಾಧನೆ ತೋರಿದ್ದಾರೆ. ಆನ್ಲೈನ್ ಕ್ಲಾಸ್ನ ವ್ಯವಸ್ಥೆ ಇದ್ರೂ ಗ್ರಾಮೀಣ ಪ್ರದೇಶವಾದ ಕಾರಣ ಸರಿಯಾದ ನೆಟ್ವರ್ಕ್ ಇಲ್ಲದ ಕಾರಣ ಶಾಲೆಯ ಅಧ್ಯಾಪಕರು ವಿಡಿಯೋ ಮಾಡಿ ಮೊಬೈಲ್ಗಳಿಗೆ ಕಳಿಸ್ತಾ ಇದ್ರು. ಇದನ್ನೇ ನೋಡಿ ಕಲಿತಿದ್ದು ತಮ್ಮ ಸಾಧನೆಯ ಹಿಂದೆ ಶಾಲೆಯ ಅಧ್ಯಾಪಕರ ಪರಿಶ್ರಮವೂ ಇದೆ ಎನ್ನುವುದು ಈ ವಿದ್ಯಾರ್ಥಿನಿಯರ ಅಭಿಪ್ರಾಯ. ಅಲ್ಲದೆ ಪೋಷಕರು ಎಲ್ಲಾ ರೀತಿಯ ಸಹಕಾರ ನೀಡಿದ ಕಾರಣ ಈ ಸಾಧನೆ ತೋರಲು ಸಾಧ್ಯವಾಗಿದೆ. ಒಂದು ಸಮಯದಲ್ಲಿ ಗ್ರೇಸ್ ಮಾರ್ಕ್ ನೀಡಿ ಪರೀಕ್ಷೆ ಫಲಿತಾಂಶ ಹೊರಬರಲಿದೆ ಎಂದು ತಿಳಿದಾಗ ತುಂಬಾ ಬೇಸರವಾಗಿತ್ತು. ಆದರೆ ಕೊನೆಗೆ ಪರೀಕ್ಷೆ ನಡೆಸುವ ನಿರ್ಧಾರಕ್ಕೆ ಬಂದ ಬಳಿಕ ತಮ್ಮ ಪರಿಶ್ರಮದಿಂದ ಕಲಿತು ಪಾಸ್ ಆಗಿದ್ದೇವೆ ಎನ್ನುವ ಆತ್ಮವಿಶ್ವಾಸ ಬಂದಿದೆ ಎನ್ನುತ್ತಾರೆ ಅನನ್ಯ ಮತ್ತು ವೆನೆಸಾ ಶರೀನಾ. ಇದು ನನಗೆ ಇವತ್ತು ತುಂಬಾ ಖುಷಿಯಾದ ದಿನ. ಯಾಕಂದ್ರೆ ನನಗೆ 625ಕ್ಕೆ 625 ಬಂತು ಅಂತ ತಿಳಿದು ಬಂದಿದೆ. ನನಗೆ ಇವತ್ತು ತುಂಬಾ ಖುಷಿ ಆಗ್ತುಂಟು. ಅಂದರೆ ಸ್ಪೀಚ್ಲೆಸ್ ಅಂತ ಮಾತೇ ಬರ್ತಿಲ್ಲ. ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಇದನ್ನು, ಆದರೂ ಸಹ ನನಗೆ ತುಂಬ ಭಯ ಇತ್ತು. ಇದು ವೆಬ್ಸೈಟ್ಸ್ ಓಪನ್ ಆಗ್ತಿಲ್ಲ, ತುಂಬ ಟೆನ್ಷನ್ಸ್ ಆಗ್ತಿತ್ತು ನನಗೆ. ಯಾರೋ ಬೇರೆಯವರು ಫೋನ್ ಮಾಡಿ ಹೇಳಿದ್ದಕ್ಕೆ ನನಗೆ ಇದು ಗೊತ್ತಾಯಿತು. ಇದರ ಹಿಂದಿನ ಪರಿಶ್ರಮ ತುಂಬಾ ಉಂಟು. ಅಂದರೆ 1 ವರ್ಷದ ಪರಿಶ್ರಮ, 1 ವರ್ಷದ ಕನಸು, 1 ವರ್ಷದ ಪ್ರಾರ್ಥನೆ ಇದು ಇವತ್ತು ಫಲ ಕೊಟ್ಟಿದೆ ಅಂದರೆ ನನಗೆ ತುಂಬ ಖುಷಿ ಆಗ್ತುಂಟು. ಮತ್ತು ಇದು ನನ್ನ ಸಾಧನೆ ಮಾತ್ರ ಅಲ್ಲ, ನನ್ನ ಅಪ್ಪ ಅಮ್ಮನ ಪ್ರೋತ್ಸಾಹ ಉಂಟು ಇದರಲ್ಲಿ, ನನ್ನ ಶಾಲೆಯ ಪ್ರೋತ್ಸಾಹ ಉಂಟು. ನಮಗೆ ಕೋವಿಡ್ ಪ್ಯಾಂಡಮಿಕ್ ಟೈಮಲ್ಲಿ ಸಹ ನಮ್ಮ ಶಾಲೆಯವರು ತುಂಬ ಒಳ್ಳೆ ಎಜುಕೇಷನ್ ಕೊಟ್ಟಿದ್ದಾರೆ. ಆನ್ಲೈನ್ ಕ್ಲಾಸ್ ಸಾಧ್ಯವಾಗದಿದ್ರು ವಾಟ್ಸಪ್ಪಲ್ಲಿ ವೀಡಿಯೋಸ್ ಮಾಡಿ ಕಳಿಸ್ತಿದ್ರು. ಅದನ್ನು ಎಡಿಟ್ ಮಾಡೋದೆಲ್ಲ ತುಂಬ ಕಷ್ಟ, ಆದರೂ ಸಹ ನಮಗೋಸ್ಕರ ಅವರು ಅಷ್ಟು ಕಷ್ಟವನ್ನು ಪಟ್ಟು ವೀಡಿಯೋಸ್ ಎಲ್ಲ ಮಾಡ್ತಿದ್ರು. ಹಾಗೆ ನನ್ನ ಅಪ್ಪ ಅಮ್ಮ ಕೂಡ ನನಗೆ ತುಂಬ ಪ್ರೋತ್ಸಾಹ ಮಾಡಿದ್ದಾರೆ. ನಾನು ಅನನ್ಯ ಎಂಬಿ, ಕುಮಾರಸ್ವಾಮಿ ವಿದ್ಯಾಲಯ ಸುಬ್ರಹ್ಮಣ್ಯ, ಇಲ್ಲಿ 10ನೇ ತರಗತಿಯಲ್ಲಿ 2020-21ನೇ ಸಾಲಿನ ವಿದ್ಯಾರ್ಥಿ. ಕ್ಲಾಸಲ್ಲಿ ಬಂದು ಟೀಚರ್ಸ್ ನನಗೆ ತುಂಬ ಹಿಂದಿನ ದಿನದ ಸಬ್ಜೆಕ್ಟ್ಗಳನ್ನು ಇದು ನೆನಪಿಸ್ಕೊಳ್ತಾ ಇದ್ದರು. ಹಾಗೆ ತುಂಬ ಹೆಲ್ಪ್ ಆಗಿದೆ ಅವರ ಕಡೆಯಿಂದ ಕೂಡ. ಹಾಗೆ ನಾವು ಒಳ್ಳೆಯ ಅಂಕ ಪಡೀಲಿಕ್ಕೆ ಸಾಧ್ಯ ಆಯಿತು. ತಂದೆ ತಾಯಿಗಳ ಪ್ರೋತ್ಸಾಹ ಹೇಗೆ? ನನ್ನ ತಂದೆ ತಾಯಿ ಪ್ರೋತ್ಸಾಹ, ಅಪ್ಪ ಯಾವಾಗಲೂ ಹೇಳ್ತಾ ಇದ್ದರು ಒಳ್ಳೆ ಮಾರ್ಕ್ ಬರಬೇಕು ಅಂತೇಳಿ. ಅಂದರೆ ಫ್ಯಾಮಿಲಿಯಲ್ಲೆಲ್ಲ ತುಂಬ ಪ್ರೋತ್ಸಾಹ ಮಾಡ್ತಾಯಿದ್ರು. ಅಮ್ಮ ತುಂಬ ಖುಷಿಪಟ್ಟರು. ಅಂದರೆ ನನಗೂ ಖುಷಿ ಆಯಿತು. ಮುಂದೆ IAS ಆಗಬೇಕು ಅಂತ ಆಸೆ. ಈಗ PU ಅಲ್ಲಿ ಸೈನ್ಸ್ ತಗೊಂಡು ಮುಂದೆ IAS ಮಾಡಬೇಕು ಅಂತ ಇದ್ದೇನೆ.